ಎಚ್ಡಿ ಕೋಟೆಯ ಸರಗೂರಿನಲ್ಲಿ ನೊಂದವರಿಗೆ ಶ್ರಮದಾನದ ಹಣದಿಂದ ಸಹಾಯ ಹಸ್ತ ಚಾಚುವ ಸರ್ವಧರ್ಮ ಸಮಾಜ ಸೇವಾ ಟ್ರಸ್ಟ್ ಜಿಲ್ಲೆ ಹಾಗೂ ರಾಜ್ಯದಲ್ಲೂ ಕಾರ್ಯಾಚರಿಸಲಿ ಎಂದು ಜೆಡಿಎಸ್ ಯುವ ಮುಖಂಡ ಜಯಪ್ರಕಾಶ್ ಹಾರೈಸಿದರು. ಪಟ್ಟಣದ ತಾಲೂಕಿನ ಅಂಬೇಡ್ಕರ್ ಭವನದಲ್ಲಿ ನಡೆದ ತಾಲೂಕು ಸರ್ವಧರ್ಮ ಸಮಾಜ ಸೇವಾ ಟ್ರಸ್ಟ್ನ 2ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಬಡವರಿಗೆ ನೆರವು ವಿತರಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ನಾನು ನನ್ನ ಕುಟುಂಬಕ್ಕಷ್ಟೇ ಸೀಮಿತ ಎಂಬ ಕಾಲದಲ್ಲಿ ಸರ್ವಧರ್ಮೀಯರನ್ನು ಒಗ್ಗೂಡಿಸಿ ರಚಿಸಿರುವ ಈ ಟ್ರಸ್ಟ್ ನೊಂದವರಿಗೆ ಧ್ವನಿಯಾಗಿದೆ. ರಾಜಕೀಯ ರಹಿತವಾಗಿ ಜಾತ್ಯತೀತವಾಗಿ ಕಾರ್ಯನಿರ್ವಹಿಸುವ ಮೂಲಕ ಇತರ ಸಂಘ ಸಂಸ್ಥೆಗಳಿಗೆ ಮಾದರಿಯಾಗಲಿದೆ ಎಂದರು. ಸೇವಾ ಟ್ರಸ್ಟ್ನ ಅಧ್ಯಕ್ಷ ಪ್ರಕಾಶ್ ಬುದ್ಧ ಮಾತನಾಡಿ, ತಾಲೂಕಿನಲ್ಲಿ 2 ವರ್ಷ ಕಾಲ ಸಮಾಜಮುಖಿಯಾಗಿರುವ ಟ್ರಸ್ಟ್ಗೆ ಪಟ್ಟಣದಲ್ಲಿ ನಿವೇಶನ ಮಂಜೂರು ಮಾಡಿಕೊಡಬೇಕು ಎಂದು ಕೋರಿದರು. ಟ್ರಸ್ಟ್ ಸಂಸ್ಥಾಪಕರಾದ ಕೃಷ್ಣರಾಜು ಹಳೆಹೆಗ್ಗುಡಿಲು ಅವರು ಟ್ರಸ್ಟ್ನ ಕಾರ್ಯನಿರ್ವಹಣೆ ಕುರಿತು ವಿವರಿಸಿದರು. ಕಾರ್ಯಕ್ರಮದಲ್ಲಿ 18 ಮಂದಿ ಅಸಹಾಯಕರಿಗೆ ತಲಾ 2,000 ರೂಪಾಯಿ ನಗದು ನೆರವು ಹಾಗೂ 43 ಮಂದಿಗೆ ಆಹಾರ ಕಿಟ್ ವಿತರಿಸಲಾಯಿತು. ಇದೇ ಸಂದರ್ಭದಲ್ಲಿ ಹಳೆಹೆಗ್ಗುಡಿಲು ಗ್ರಾಮದ ಯೋಧರಾದ ರಾಜೇಶ್, ಶಿವಣ್ಣ, ಪ್ರಕಾಶ್ ಮೊದಲಾದವರನ್ನು ಸನ್ಮಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಾರನಾಥ ಬುದ್ಧ ವಿಹಾರದ ಗೌತಮಿ ಬಂತೀಜಿ, ಭರತೇಶ್ ಜೋಯಿಶ್, ಮಹಮ್ಮದ್ ಆಸಿಫ್, ಜೀವಿಕಾ ಬಸವರಾಜು, ಜಯಶೀಲಾ ದ್ವರಸ್ವಾಮಿ, ಚಂದ್ರಕಲಾ, ಪೊಲೀಸ್ ಇಲಾಖೆ ಮಧ್ವಾ ನಾಯಕ್, ಪುರಸಭಾ ಸದಸ್ಯರಾದ ಮಿಲ್ ನಾಗರಾಜ್, ಪ್ರೇಮ್ ಸಾಗರ್, ನಂಜಪ್ಪ, ಯಶವಂತ್, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ರಾಮಸ್ವಾಮಿ, ಸುರೇಶ್, ಶಿವಕುಮಾರ್, ಚೆನ್ನಪ್ಪ ಸರಗೂರು, ಪಾಪಣ್ಣ ಹಾದನೂರು, ಕಾರ್ಯಕರ್ತರು ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.